ಎಲ್ಲರಿಗೂ ಶುಭೋದಯದ ಶುಭಕಾಮನೆಗಳು. ನಾನು ನಸ್ರಿಯಾ ಬೆಳ್ಳಾರೆ, ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನತೆಯ ಮೇಲೆ ಮಿತಿ ಮೀರಿದ ಬೆಲೆ ಏರಿಕೆಯ ಆರ್ಥಿಕತೆಯ ಒಂದು ಹೊರೆಯನ್ನು ಹೊರುತ್ತಿರುವುದನ್ನು ಖಂಡಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ರಾಜ್ಯಾದ್ಯಂತ ಏಪ್ರಿಲ್ 17ರಿಂದ ಏಪ್ರಿಲ್ 27ರವರೆಗೆ ಒಂದು 10 ದಿನದ ಪ್ರತಿಭಟನಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಒಂದು ಅಭಿಯಾನದ ಪ್ರಥಮ ಅಂಗವಾಗಿ ನಾವಿಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದೇವೆ. ಇದರಲ್ಲಿ ಉಪಸ್ಥಿತರಿರುವಂತಹ ನಮ್ಮ ರಾಜ್ಯಾಧ್ಯಕ್ಷೆ ಫಾತಿಮಾ ನಸೀಮರವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿಯಾದಂತಹ ಜುಲೇಖಾ ಬಜ್ಪೆ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ನೌರೀನ್ ಆಲಂಪಾಡಿ ಅವರಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಮೀಮಾ ಮುತ್ತುಂಬೆ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಹಾಗೂ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರನ್ನು ಸ್ವಾಗತಿಸ್ತಾ ಮುಂದಕ್ಕೆ ಫಾತಿಮಾ ನಸೀಮರವರನ್ನು ವಿಷಯ ಮಂಡನೆಗಾಗಿ ನಿರ್ವಹಿಸ್ತೇನೆ. ಹಾಗೂ ರಾಜ್ಯ ಸರ್ಕಾರಗಳು ಏರಿಸಿರುವ ಬೆಲೆಗಳು ಜನಸಾಮಾನ್ಯರ ಮೇಲೆ ತೀವ್ರವಾದ ಒಂದು ಹೇರಿಕೆಯಾಗಿದೆ. ಒಂದು ದೊಡ್ಡ ಒಂದು ಭಾರವನ್ನು ಹೊರಿಸಿದಂತಹ ರೀತಿಯ ಒಂದು ಬೆಲೆ ಏರಿಕೆಯು ಕ್ಷಿಪ್ರಗತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಇದು ದಿನಬಳಕೆ ವಸ್ತುಗಳ ಮೇಲೆ ಆದ್ದರಿಂದ ಮಹಿಳೆಯರಿಗೆ ಇದರ ಮೇಲೆ ಅನೇಕ ಪ್ರಭಾವ ಬೀರ್ತಾ ಇದೆ. ಕೇಂದ್ರ ಸರ್ಕಾರವು ಗ್ಯಾಸ್ಗೆ ಏರಿಸಿದ ಬೆಲೆ, ಅದೇ ರೀತಿ ರಾಜ್ಯ ಸರ್ಕಾರವು ನಮ್ಮ ಹಾಲು ಅದೇ ರೀತಿ ವಿದ್ಯುತ್, ನೀರು, ಇವನ್ ಬೆಂಗಳೂರಿನಲ್ಲಿ ನಮ್ಮ ಜನಸ್ನೇಹಿಯಾದ ಮೆಟ್ರೋ ಬೆಲೆಯನ್ನು ಕೂಡ ಏರಿಸಿರುವುದು ಇದು ಜನಸಾಮಾನ್ಯ ಮೇಲೆ ತೀವ್ರ ಆಘಾತವನ್ನು ಉಂಟು ಮಾಡಿದೆ. ಇದನ್ನು ವಿಮೆನ್ ಇಂಡಿಯಾ ಮೂವ್ಮೆಂಟ್ ತೀವ್ರವಾಗಿ ಖಂಡಿಸ್ತಾ ಇದೆ. ಹಾಗೂ ಇದರ ವಿರುದ್ಧ ಒಂದು ಪ್ರತಿಭಟನಾ ಅಭಿಯಾನವನ್ನು ಕೂಡ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಕಡೆ ಅಚ್ಚೇ ದಿನ ಎಂಬ ಹೆಸರಲ್ಲಿ ಕೇಂದ್ರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಕೇಂದ್ರ ಸರ್ಕಾರದ ಅಚ್ಚೇ ದಿನ ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಮೂಲಕ ತಮ್ಮದು ಜನಪರ ಸರ್ಕಾರ ಎಂದು ರಾಜ್ಯ ಸರ್ಕಾರ ಎರಡೂ ಸೇರಿ ಬೆಲೆ ಏರಿಕೆಯಿಂದ ಜನರನ್ನೇ ಲೂಟಿ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅದು ಅಲ್ಲದೆ ಜಾಗತಿಕವಾಗಿ ತೈಲ ಬೆಲೆಗಳು ಇಳಿಯುತ್ತಿದ್ದರೂ ಸಹ ತೈಲಗಳ ಮೇಲೆ ಅಬಕಾರಿಗಳ ಸುಂಕ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಹಗಲು ದರೋಡೆ ನಡೆಸುತ್ತಿರುವುದು ನಮಗೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿದೆ. ಇದು ಒಂದು ಬಡ ಮಧ್ಯಮ ವರ್ಗಗಳಿಗೆ ಅಭಿವೃದ್ಧಿಯ ಭರವಸೆ ನೀಡಿ ಅಧಿಕಾರಕ್ಕೆ ಏರುವ ಸರ್ಕಾರಗಳು ಇದೀಗ ಜನತೆಯ ದೈನಂದಿನ ಜೀವನವನ್ನೇ ಒಂದು ತ್ರಾಸದಾಯಕ ಪರಿಸ್ಥಿತಿಗೆ ತಂದೊಡ್ಡಿರುವುದು ತೀವ್ರ ಒಂದು ಆಘಾತಕಾರಿ ವಿಷಯವಾಗಿದೆ. ವಸಾಹತುಶಾಹಿ ಬ್ರಿಟಿಷರ ಜನವಿರೋಧಿ ನೀತಿಗಳಂತೆ ಇಂದು ಕೂಡ ಅಗತ್ಯ ಸೇವಾ ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸಿ ದೇಶದ ಜನತೆಯನ್ನು ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡಲಾಗುತ್ತಿದೆ. ಅತ್ಯವಶ್ಯಕ ವಸ್ತುಗಳ ಖರೀದಿಗೂ ಭಾರಿ ತೆರಿಗೆ ಪಾವತಿಸಬೇಕಾದ ದುಸ್ಥಿತಿ ಇಂದು ನಮ್ಮದಾಗಿದೆ. ಆದ್ದರಿಂದ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಇದನ್ನು ವಿರೋಧಿಸಿ ಇಂದಿನಿಂದ 28 ತಾರೀಕಿನವರೆಗೆ ರಾಜ್ಯಾದ್ಯಂತ ಒಂದು ಪ್ರತಿಭಟನಾ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಏನು ಹೇಳಿದ್ರಿ? ಇಲ್ಲಿ ಬೆಲೆ ಏರಿಕೆ ಅಂತ ಹೇಳುವಾಗ ಉಚಿತದ್ದು ಎಲ್ಲಿ ಬಂತು? ಅವರು ಕೊಟ್ಟ ಉಚಿತ ಈ ಬೆಲೆ ಏರಿಕೆಗೆ ಏನು ಅಲ್ಲಿ ಅಡ್ಡಿಯಾಗಿ ಹೋಯ್ತು. ತಿನ್ಲಿಕ್ಕೆ ಬೆಲೆ ಏರಿಕೆ ಆಗಿದೆ, ಯಾವುದ್ರದ್ದು ಉಚಿತ ಇದು? ಪ್ರತಿಭಟನೆಯನ್ನು ನಾವು ಮುಖ್ಯವಾಗಿ ನಮ್ಮ ಗ್ಯಾಸ್ ಏಜೆನ್ಸಿ ಇದರ ಎದುರುಗಡೆ
ಟೋಟಲ್ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಮೂಲಕ ಪ್ರಾರಂಭವಾಗ್ತದೆ. ಪ್ರತಿ ಜಿಲ್ಲೆಗಳಲ್ಲಿ ನಮ್ಮ ವುಮೆನ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಕಾರ್ಯಕರ್ತರಿದ್ದಾರೆ. ಅಲ್ಲಿ ಅವರು ಹಾಲಿನ ಡೈರಿ ಎದುರಾಗಿರ್ಬೋದು ಅಥವಾ ಗ್ಯಾಸ್ ಏಜೆನ್ಸಿಗಳ ಒಂದು ಆಫೀಸಿನ ಎದುರಾಗಿರ್ಬೋದು, ಅಲ್ಲಿ ಅವರು ಅವರ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಂಗಳೂರು ನಮ್ಮ ಜಿಲ್ಲೆಗಳಿಗೆ ಕೊಟ್ಟಿದ್ದೇವೆ ನಾವು. ಅವರು ಪ್ಲಾನಿಂಗ್ ಮಾಡಿ ಎಲ್ಲಿ ಮಾಡಬೇಕಂತ ಮಾಡ್ಬೋದು.